ತಿಪಟೂರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಕೆಟಿ ಶಾಂತಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಮ್ಮ ಸೋಲಿಗೆ ಕಾರಣವಾದ ವಿಚಾರಗಳನ್ನು ಬಹಿರಂಗಗೊಳಿಸಿದ್ದಾರೆ. ವಿರೋಧ ಪಕ್ಷದವರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದು ನನ್ನ ಸೋಲಿಗೆ ಕಾರಣವಾಯಿತು. ಇಂತಹ ಅಪಪ್ರಚಾರಕ್ಕೆ ನಾನು ಬಗ್ಗುವುದಿಲ್ಲ. ನಾನು ಯಾರ ಋಣದಲ್ಲೂ ಇಲ್ಲ, ಆದರೆ ಅನೇಕರು ನನ್ನ ಋಣದಲ್ಲಿದ್ದಾರೆ ಎಂದರು. ಬಿಜೆಪಿಯ ದುರಾಡಳಿತದಿಂದ ಆಡಳಿತ ವಿರೋಧಿ ಅಲೆಗೆ ಜನರು ಪ್ರಬಲ ಏಕಪಕ್ಷ ಆಡಳಿತಕ್ಕಾಗಿ ಕಾಂಗ್ರೆಸ್ಸಿಗೆ ಬಹುಮತ ನೀಡಿ ಅಧಿಕಾರಕ್ಕೆ ತಂದಿದ್ದಾರೆ. ಇದರ ಪರಿಣಾಮ ಜನತಾದಳದ ಮೇಲೆ ಆಯಿತು. ಆದರೂ ತಿಪಟೂರಿನಲ್ಲಿ ಜೆಡಿಎಸ್ 3ನೇ ಸ್ಥಾನ ಪಡೆಯಿತು ಎಂದು ಅವರು ಹೇಳಿದರು. ತಾಲೂಕಿನ ಜನ ಈ ಬಾರಿಯ ಚುನಾವಣೆಯಲ್ಲಿ 26,000 ಮತಗಳನ್ನು ನನಗೆ ನೀಡಿದ್ದು ಅವರಿಗೆ ನಾನು ಅಭಿನಂದಿಸುತ್ತೇನೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಿ. ಈ ಯೋಜನೆಗಳನ್ನು ನಂಬಿ ಈ ಬಾರಿ ಚುನಾವಣೆಯಲ್ಲಿ ಆ ಪಕ್ಷದ ಪರ ಮತ ಚಲಾಯಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕೂಡಲೇ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರದಿದ್ದರೆ ಜನ ದಂಗೆ ಏಳುತ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ಲುತ್ತೇವೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ MS ಶಿವಸ್ವಾಮಿ, ನಗರಾಧ್ಯಕ್ಷ ರಾಜು, SC ಘಟಕದ ಧನಂಜಯ ಹಾಗೂ ನೂರಾರು ಸಂಖ್ಯೆ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ನಾವು ಒಂದು ರೇಸಲ್ಲಿದ್ದು ತುಂಬ ಜಿದ್ದಾಜಿದ್ದಿನ ಫೈಟ್ ಇತ್ತು. ಎಲ್ಲ ಕಡೆ ಶಾಂತಕುಮಾರ್ ಗೆಲ್ಬೋದು ಅನ್ನೋದೊಂದು ಜನರ ಅಭಿಮಾನಿಗಳ ಒಂದು ನಿರೀಕ್ಷೆ ಇತ್ತು. ಇಲ್ಲೊಂದು ಕಡೆ ಈ ಬಾರಿ ಎಡವಿದ್ವಿ. ಮತ್ತು ಈಗ ಗೊತ್ತಿದೆ ಎಲ್ಲ ಒಂದು ಇವತ್ತು ಕಾಂಗ್ರೆಸ್ ಅಲೆ ಅಂತ ಹೇಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅಲೆ ಅಲ್ಲ, BJP ದುರಾಡಳಿತದ ಅಲೆ. ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಎಷ್ಟು ಸಾಧನೆ ಆಗ್ತಾಯಿದೆ ಅಂತಂದರೆ, ಗೆದ್ದಿದೆ ಅಂತಂದರೆ BJPಯ ದುರಾಡಳಿತ. BJPಯಿಂದ ಜನ ರೋಸಿ ಹೋಗಿದ್ರು. ಯಾವಾಗ ತೆಗಿಬೇಕು ಗೌರ್ಮೆಂಟ್ ಅನ್ನೋದು ಎಲ್ಲರ ಬಾಯಲ್ಲಿ ಒಂದೇ. ಆ ಒಂದು ದುರಾಡಳಿತದಲ್ಲಿ ಇವತ್ತು ಪಾಪ ರಾಷ್ಟ್ರೀಯ ನಾಯಕರು ಚುನಾವಣೆಗೆ ಸಾಲು ದಂಡು ಬಂದರು. ಜನಗಳಲ್ಲಿ ಯಾರೂ ಮರೆಯಲ್ಲ. ಅವತ್ತು ಕರೋನಾ ಇರ್ಬೋದು, ಇದು ಫ್ಲಡ್ ಆದಾಗಿರ್ಬೋದು, ಒಂದು ದಿವಸ ನಮ್ಮ ರಾಷ್ಟ್ರೀಯ ನಾಯಕರು ಬರಲಿಲ್ಲ. ಅದ್ರ ಬಗ್ಗೆ ಜನಗಳಲ್ಲಿ ಬೇಸರ ಇತ್ತು. ಹಾಗಾಗಿ ಜನ ಎಲ್ಲ ಬೇಸತ್ತೋಗಿದ್ರು ಯಾವಾಗ ಸರ್ಕಾರ ತೆಗಿಬೇಕು ಅನ್ನೋದು. ಆದರೆ ಎಲ್ಲರ ಒಂದು ದುರಾಡಳಿತದ ಅಲೆ ಕಾಂಗ್ರೆಸ್ ಪರವಾಗಿ ಮತ ಪರಿವರ್ತನೆ ಆಯಿತು. ಇವತ್ತು ಕಾಂಗ್ರೆಸ್ ಕೊಟ್ಟಿದ್ದ ಗ್ಯಾರಂಟಿಗಳು ಅದು ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋ ಗೊತ್ತಿಲ್ಲ. ಇವತ್ತು ಜನ ಆ ಗ್ಯಾರಂಟಿಗಳಿಗೆ ನಂಬಿದರು. 200 ಯೂನಿಟ್ ಕರೆಂಟ್ ಫ್ರೀ, ಮಹಿಳೆಯರಿಗೆ 2,000, ಯುವಕರಿಗೆ 3,000, ಹೀಗೆ ಹಲವಾರು ಗ್ಯಾರಂಟಿಗಳಲ್ಲಿ ಜನ ಇವತ್ತು ನಂಬಿ ಮತ್ತು ದುರಾಡಳಿತ, BJPಯ ದುರಾಡಳಿತ ವಿರುದ್ಧ ಅಲೆ ಎದ್ದು ಆ ಅಲೆ ಕಾಂಗ್ರೆಸ್ ಪರವಾಗಿ ಪರಿಣಾಮ ಆಯಿತು. ಎಲ್ಲ ಕಡೆ ಗೊತ್ತಿದೆ ಕಾಂಗ್ರೆಸ್ ಗೆದ್ದು. ಹಾಗಾಗಿ ಇವತ್ತು ತಿಪಟೂರಲ್ಲೂ ಹಲವಾರು ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಗೆ ಇವತ್ತು ನಾಂದಿ ಆಗಬೇಕು. ಇವತ್ತು ನಮ್ಮ ಮೊದಲನೇದಾಗಿ ನಾನು ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ಏನೆಲ್ಲ ಆಶ್ವಾಸನೆ ಕೊಟ್ಟು ಗೆದ್ದಿದ್ದಾರೆ ಅವು ಗ್ಯಾರಂಟಿಗಳೆಲ್ಲ ಈಡೇರಬೇಕು. ಜನ ಇಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ದುರಾಡಳಿತ ಆಗೋಗುತ್ತೆ. ಮತ್ತು ನಾವೇನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಈಡೇರಿಸಿ ಅನ್ನೋದು ನಮ್ಮದು ಒಂದು ಬಯಕೆ. ಜನಗಳಿಗೆ ಒಳ್ಳೆಯದಾಗಬೇಕು. ಯಾವ ಕಂಡೀಷನಿಂದಲೇ ಈಡೇರಿಕೆ ಅಂದರೆ ಉತ್ತಮ, ಎಲ್ರಿಗೂ ತಲುಪುತ್ತೆ. ಯಾಕೆಂದರೆ ಎಲ್ಲರೂ ಓಟ್ ಹಾಕಿದ್ದಾರೆ. ಇದರಲ್ಲಿ ಕಂಡೀಷನ್ಗಳು ಹಾಕಿ ಅವ್ರಿಗೆ ಪಾಪ ಜನಗಳಿಗೆ ಮತ್ತೆ ಅನ್ಯಾಯ ಆಗೋದು ಬೇಡ. ಈ ಸರ್ಕಾರದಿಂದ ಅವೆಲ್ಲ ಗ್ಯಾರಂಟಿಗಳು ಜನಗಳಿಗೆ ತಲುಪಲಿ ಅನ್ನೋದು ನಮ್ಮದು ಬಯಕೆ. ಇವತ್ತು ನಮ್ಮ ತಾಲೂಕಲ್ಲೂ ಅಷ್ಟೇ. ಇವತ್ತು ಕೊಬ್ಬರಿಗಾಗಿ ನಾವು ಹೋರಾಟಗಳು ಮಾಡಿದ್ದೀವಿ, ಪಾದಯಾತ್ರೆಗಳು ಮಾಡಿದ್ದೀವಿ. ಹಾಗಾಗಿ ಕೊಬ್ಬರಿ ನಮ್ಮ ಈಗ